ಮಂಡ್ಯ ಸಂಸದೆ ಸುಮಲತಾ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಧ್ಯೆ ಒಂದಿಷ್ಟು ದಿನಗಳಿಂದ ನಡೆಯುತ್ತಿರುವ ಹಗ್ಗಜಗ್ಗಾಟ ನಿಮಗೆಲ್ಲ ಗೊತ್ತೇ ಇದೆ. ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ಗೆ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದ್ರು ಸುಮಲತಾ. ಇದಕ್ಕೆ ಕುಮಾರಸ್ವಾಮಿ ಅದು ಏನೇನೋ ಪ್ರತಿಕ್ರಿಯೆ ಸಮರ್ಥನೆಯನ್ನು ನೀಡಿದ್ರು. ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯ ಹಾದಿಯಲ್ಲಿ ಸಾಗಿದ್ರು. ಆ ಬಳಿಕ ಸುಮಲತಾ ಪರ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಬ್ಯಾಟ್ ಬೀಸಿದ್ರೆ, ಕುಮಾರಸ್ವಾಮಿ ಪರ ಜೆಡಿಎಸ್ ಪಟಾಲಮ್ಮೆ ಬೆನ್ನಿಗೆ ನಿಂತಿದೆ. ಈ ಮಧ್ಯೆ ಕುಮಾರಸ್ವಾಮಿ ಪರ ಪುತ್ರ ನಿಖಿಲ್ ಹಾಗೆ ಸುಮಲತಾ ಪರ ಪುತ್ರ ಅಭಿಷೇಕ್ ಕೂಡ ಧ್ವನಿಗೂಡಿಸಿದ್ರು. ಇದೀಗ ಜೋಡೆತ್ತುಗಳ ಸರದಿ. ಈ ಕೆಸರೆರಚಾಟದ ಮಧ್ಯೆ ಸುಮಲತಾ ಅವರು ನನ್ನ ಜತೆ ಅಂಬಿ, ದರ್ಶನ್, ಯಶ್ ಅವರ ಅಭಿಮಾನಿಗಳಿದ್ದಾರೆ ಎಂದು ಬಹಿರಂಗವಾಗಿಯೇ ಹೇಳಿದ್ರು. ಈ ಮೂಲಕ ದರ್ಶನ್ ಮತ್ತು ಯಶ್ ಅವರನ್ನು ಸುಮಲತಾ ಅಖಾಡಕ್ಕೆ ಆಹ್ವಾನಿಸಿದ್ರು. ಇನ್ನು ಸುಮಲತಾ ಅಂದಮೇಲೆ ದರ್ಶನ್ ಅವರ ಬೆಂಬಲ ಯಾವತ್ತೂ ಸುಮಲತಾ ಅವರಿಗೆ ಇರುತ್ತೆ. ಇದನ್ನು ನಾವು ನಿಮಗೆ ಬಿಡಿಸಿ ಹೇಳುವ ಅಗತ್ಯವಿಲ್ಲ. ಆದರೆ ಈ ಬಗ್ಗೆ ಜೋಡೆತ್ತುಗಳು ಯಾವುದೇ ಪ್ರತಿಕ್ರಿಯೆಯನ್ನು ಈ ತನಕ ನೀಡಿಲ್ಲ. ಮುಂದೆ ನೀಡ್ತಾರೋ ಗೊತ್ತಿಲ್ಲ. ಅಂಬರೀಶ್ ಅವರ ಹೆಂಡತಿ, ನಿಮ್ಮ ಪ್ರೀತಿಯ, ನಿಮ್ಮ ಮಣ್ಣಿನ ಮಗ, ನಿಮ್ಮ ಮನಸ್ಸಿನ ಗಂಡು ಅಂಬರೀಶ್ ಅವರ ಹೆಂಡತಿ ಆದ ನನಗೆ ಒಂದು ಅವಕಾಶ ಕೊಡಿ. ಇನ್ನು ಮಂಡ್ಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸುಮಲತಾ ಪರ ದರ್ಶನ್ ಮತ್ತು ಯಶ್ ಅಖಾಡಕ್ಕೆ ಇಳಿದು ಜೆಡಿಎಸ್ ವಿರುದ್ಧ ತೊಡೆತಟ್ಟಿದ್ರು. ರಾತ್ರಿ ಹಗಲು ಎನ್ನದೆ ಸುಮಲತಾ ಪರ ಪ್ರಚಾರ ಮಾಡಿದ್ರು. ಈ ಸಂದರ್ಭದಲ್ಲೂ ಕುಮಾರಸ್ವಾಮಿ ವೈಯಕ್ತಿಕ ಟೀಕೆ, ತೇಜೋವಧೆಗಳನ್ನು ನಡೆಸಿದ್ರು. ಯಾವುದಕ್ಕೂ ಜಗ್ಗದ ಸುಮಲತಾ ಹಾಗೆ ಜೋಡೆತ್ತುಗಳು ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ರು. ಇದರ ಫಲವಾಗಿಯೇ ಸುಮಲತಾ ಮಂಡ್ಯದಲ್ಲಿ ಜಯಬೇರಿ ಬಾರಿಸಿ ಸಂಸದೆ ಸ್ಥಾನವನ್ನು ಅಲಂಕರಿಸಿದ್ರು. ಇದೀಗ ಅದರ ಮುಂದುವರಿದ ಭಾಗ. ಸಂಸದೆಯಾದ ಬಳಿಕವೂ ಕುಮಾರಸ್ವಾಮಿಯವರು ಸುಮಲತಾ ವಿರುದ್ಧ ವಾಗ್ದಾಳಿಯನ್ನು ಬಿಡ್ತಿಲ್ಲ. ಇದರಿಂದ ಕುಮಾರಣ್ಣನಿಗೆ ಡ್ಯಾಮೇಜ್ ಆಗುತ್ತೆ ಹೊರತು ಸುಮಲತಾ ಅವರಿಗೆ ಏನೂ ಆಗೋದಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಕುಮಾರಸ್ವಾಮಿ ಯಾಕೆ ಹೆಗಲು ಮುಡ್ತಾರೆ ಎನ್ನುವುದೇ ಅರ್ಥವಾಗ್ತಿಲ್ಲ. ನಮಸ್ಕಾರ. ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.